ತುಳುನಾಡು ಪೊರ್ಲು ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ದಕ್ಷಿಣ ಕನ್ನಡ ಇಂದು ತನ್ನ 58ನೇ ತಿಂಗಳ ಸೇವಾ ಪಯಣದಲ್ಲಿ 3 ಅಶಕ್ತರಿಗೆ ನೆರವಾಗಿದೆ. ಕಿಡ್ನಿ ವೈಫಲ್ಯದಿಂದ ಬಳಲ್ತಾ ಇರುವ ಬಂಟ್ವಾಳ ತಾಲೂಕಿನ ಮೊಗರ್ನಾಡು ನರಿಕೊಂಬು ನಿವಾಸಿ ಸತೀಶ್ ಕುಲಾಲ್ ರವರ ಚಿಕಿತ್ಸೆಗೆ 20,000 ಧನಸಹಾಯ, ಲಿವರ್ ಸಂಬಂಧಿತ ಕಾಯಿಲೆಯಿಂದ ಬಳಲ್ತಾ ಇರುವ ಬಂಟ್ವಾಳ ತಾಲೂಕಿನ ಬಡಗಬೆಳ್ಳೂರು ಸಮೀಪದ ಕೊಳ್ತಮಜಲು ನಿವಾಸಿ ಮಾಯಿಲಪ್ಪ ಪೂಜಾರಿಯವರ ಚಿಕಿತ್ಸೆಗೆ 20,000 ಧನಸಹಾಯ ಮತ್ತು ಥೈರಾಯ್ಡ್, ಕಿಡ್ನಿ ಸಮಸ್ಯೆ ಮತ್ತು ಹೃದಯದ ಪೈಪಿಂಗ್ ಸಮಸ್ಯೆಯಿಂದ ಬಳಲ್ತಾ ಇರುವ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಇನ್ನಾ ಗ್ರಾಮದ ಹೊಸಮನೆಯ ಅಶೋಕ್ ಮತ್ತು ದಿವ್ಯಾ ದಂಪತಿಗಳ ಹೆಣ್ಣು ಮಗುವಿನ ಚಿಕಿತ್ಸೆಗೆ 30,000 ಧನಸಹಾಯವನ್ನ ಬಂಟ್ವಾಳ ನಗರ ಪೊಲೀಸ್ ಠಾಣೆಯ ಬಿಸಿ ರೋಡಿನಲ್ಲಿ ಹಸ್ತಾಂತರಿಸಲಾಯಿತು.